ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಸಮಸ್ಯೆ ಎದುರಾದಾಗ ಪೊಲೀಸ್ ರಕ್ಷಣೆ ಮತ್ತು ಕಾನೂನು ನೆರವಿಗೆ ಬರುವುದು ತಡವಾಗಿ. ಇದರ ಮಧ್ಯೆ ತಕ್ಷಣ ಸ್ಪಂದಿಸಲು ಕರಾಟೆ ರಕ್ಷಣಾ ಕಲೆ ಉಪಯೋಗಕ್ಕೆ ಬರುತ್ತದೆ ಎಂದು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದರ ಆಶ್ರಯದಲ್ಲಿ ಅಜ್ಜರಗಾಡು ಮೈದಾನದಲ್ಲಿ ಜರುಗಿದ ಓಬವ್ವ ಆತ್ಮರಕ್ಷಣಾ ಕಲೆ ಇದರ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ನಿರ್ಭಯ ಪ್ರಕರಣದ ಬಳಿಕ ಓಬವ್ವ ಆತ್ಮರಕ್ಷಣಾ ಕಲೆ ಅತ್ಯಂತ ಅಗತ್ಯವಾಗಿದೆ. ಇದು ಕೇವಲ ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ಇಡೀ ದೇಶಕ್ಕೆ ಈ ಕಲೆ ಅಗತ್ಯವಿದೆ ಎಂದರು. ತಮ್ಮ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಇದೊಂದು ಕಲೆ ಬಹಳ ಮುಖ್ಯ ಅಂತ ನಾನಂತೂ, ಯಾಕಂದ್ರೆ ಮಾರ್ಷಲ್ ಆರ್ಟ್ ಅನ್ನ ಸಿನಿಮಾಗಳನ್ನ ನೋಡಿದ್ದೇವೆ ನಾವು ಯಾವ ರೀತಿಯಲ್ಲಿ. ಅದೇ ರೀತಿಯಲ್ಲಿ ತಮ್ಮನ್ನ ಕೊನೆಗೆ ಬ್ಲ್ಯಾಕ್ ಬೆಲ್ಟ್ ಆದರೂ ಆದರೆ ತಾವು ತಮ್ಮನ್ನ ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಹೋರಾಟವನ್ನು ಮಾಡಿ ಅಷ್ಟೊಳಗೆ ಬೇರೆಯವರು ನಿಮ್ಮ ರಕ್ಷಣೆಗೆ ಬರ್ತಾರೆ. ಅದಕ್ಕೋಸ್ಕರ ಈ ಒಂದು ಕಲೆಯಿಂದಾಗಿ ತಮ್ಮ ಆತ್ಮರಕ್ಷಣೆಯಿಂದ ಮಾಡಿಕೊಳ್ಳಿಕ್ಕೆ ಒಂದು ಸಹಾಯ ಆಗಲಿ ಅಂತ ಹೇಳ್ತಾ ಬಹಳ ಎಲ್ಲ ಫೋರ್ಸಸ್ ಅಲ್ಲಿ ಚೆನ್ನಾಗಿ ಪ್ರತಿಯೊಂದು ಕಂಪಲ್ಸರಿಯಾಗಿ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ವಿದ್ಯಾರ್ಥಿನಿಯರಿಗೆನೆ, ನಮ್ಮ ವಸತಿ ನಿಲಯ ವಿದ್ಯಾರ್ಥಿನಿಯರಿಗೆನೆ ಈ ರೀತಿ ಒಂದು ಆತ್ಮರಕ್ಷಣೆ ಕಲೆ ಮಾಡಬೇಕು ಅಂತ ಒಂದು ಸರ್ಕಾರದ ಒಂದು ಸಂಕಲ್ಪ, ಸರ್ಕಾರದ ಒಂದು ಕಾರ್ಯಕ್ರಮ ಏನಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹೇಳ್ತಾ ಅದಕ್ಕೆ ನಾನು ಹೃತ್ಪೂರ್ವಕವಾಗಿ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇನೆ.